ಹೇಳಿದಲ್ಲ ನಾನು, ಅವನಿಲ್ಲಿದ್ದಾನೆ. ನೀವು ಶಬ್ದ ಭಂಡಾರ ಅವನೇ ಇದ್ದಾನ, ನೋಡೋಣ ಅಂತ ನಾವು ಹೊರಟ್ರೆ ಬಿಡುವುದಿಲ್ಲ. ಅಷ್ಟು ದೊಡ್ಡದು ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಯೋಧ್ಯೆಯ ಪ್ರಭು ಹೌದಾ ರಾಮಚಂದ್ರ? ಕೇಳಲಿಕ್ಕುಂಟ. ರಾಜ ಅಂತಂದ್ರೆ ಒಬ್ಬನಿಗೆ ಅಲ್ಲಲ್ಲ, ಸಮಸ್ತ ಪ್ರಜೆಗಳಿಗೂ ಅರಸ ಹೌದು ಅಂತಾದ್ರೆ ಏಕಾಂತ ಎಂಬುದೇ ನಿಷಿದ್ಧ ಸ್ವರೂಪದಿಂದ ನಾನು ನೋಡ್ತೇನೆ. ನೀ ಬಿಡ್ಲಿಲ್ಲ ಹಾಕೊಳ್ಳಿ, ನೀ ಬಿಡ್ಲಿಲ್ಲ, ಗೊತ್ತಾಯ್ತಲ್ಲ? ಕೆಲವೊಮ್ಮೆ ಕೆಳಗಿನ ಸ್ಥಾಯಿಯಲ್ಲಿ ಮಾತಾಡ್ತೀವಿ. ಯಾಕೆಂತ ಹೇಳಿದ ಸೂರ್ಯವಂಶಕ್ಕೆ, ನಿಮ್ಮ ಸಂತಾನಕ್ಕೆ, ನಿಮ್ಮ ಪಿತೃಲೋಕಕ್ಕೆ ಅಷ್ಟಕ್ಕೂ ಶಾಪ ಕೊಟ್ಟೆ. ಸುಟ್ಟೆ ಕೊಡ್ಲಿಲ್ಲ, ಕೊಟ್ಟೇನು ದೇವರು. ಈಗ ಬಿಡದೇ ಇದ್ರೆ ಬಿಟ್ಟರೆ ಪ್ರಸನ್ನ. ಏನ ಸೂರ್ಯವಂಶಕ್ಕೆ ಕಳಂಕ ತರಬೇಕು ಅಂತ ಇದೆಯಾ? ನಿಮ್ಮ ಮುಖ ಲಕ್ಷ್ಮಣನಿಂದಾಗಿ ಪೂರ್ವಾಸ ಶಾಪ ಬಂದು ಸೂರ್ಯವಂಶವೇ ನಷ್ಟವಾಗಿ ಹೋಯಿತು. ಆಗಬೇಕಾ? ಬಿಡು, ಬದಿಗೆ ಸರಿ. ತಾವೊಳಗೆ ಕಡುಗೋಪಿ ಮುನಿಗಳಂದ್ರೆ ಇವರು. ಸಿಟ್ಟು ತಡ್ಕೊಳ್ಳಿಕ್ಕಾಗುವುದಿಲ್ಲ ಅವರಿಗೆ. ನೋಡಿ, ಕಿವಿಯಿಂದಲೋ, ಮೂಗಿನಿಂದಲೋ, ಕಣ್ಣಿನಿಂದಲೋ, ಬಾಯಿಯಿಂದಲೋ ಬಿಸಿ 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 ಗಾಳಿ ಬರ್ತದೆ. ಆವೇಶಗೊಂಡಿದ್ದಾನೆ. ಕೈಲಾಸವಾಸಿಯಾದ ರುದ್ರಾವೇಶ ಕಾಣುತ್ತಾ ಉಂಟು. ಶಪಿಸ್ತೇನೆ ನಾನು. ಯಾರಿಗೆ? ನನಗೆ ಶಪಿಸಲಿ. ಬಿದ್ದು ಹೋಗುವ ದೇಹವನ್ನು ದರಿಯಲ್ಲಿರುವ ಮರದಂತೆ ಅಲ್ವ ಮನುಷ್ಯನ ದೇಹ. ಪುರಚ್ಚೈವ ರಾಮಂಥಕ. ಸಮಗ್ರ ಅಯೋಧ್ಯೆಗೆ ಶಾಪ ಕೊಟ್ಟೇನು? ರಾಮನಿಗೆ ಕೊಡ್ತೇನೆ, ಭರತನಿಗೆ ಕೊಡ್ತೇನೆ, ಶತ್ರುಘ್ನಿಗೆ ಕೊಡ್ತೇನೆ. ನಾನಿವರನ್ನು ತಡೆದರೆ ಯಾರ ಶ್ರೇಯಸ್ಸಿಗೆ ಬೇಕಾಗಿ ಯಾವುದಕ್ಕಾಗಿ ನಾನು ತಡೆಯುತ್ತೇನೆ ಅದುವೇ ಪತನಗೊಳ್ಳುತ್ತದೆ. ನಾನಿವರನ್ನು ಒಳಗೆ ಬಿಟ್ಟರೆ ನಾನಲ್ವ ಪತನಗೊಳ್ಳುವುದು.
ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಬಿಡುವಾಗಲೇ ಮೃತ್ಯು ಅನುಸರಿಸಿಕೊಂಡು ಬರುವುದಿಲ್ವ? ಸಂಬಂಧಗಳೆಲ್ಲ ಮತ್ತೆ ಆದೇಶಗಳು, ಆರೋಪಗಳು. ಒಂದು ದೇಶ ಉಳಿಬೇಕು ಅಂತಾದ್ರೆ ಒಂದು ಪ್ರಾಂತವನ್ನು ಬಿಟ್ಟು ಪ್ರಯೋಜನ, ತೊಂದರೆ ಇಲ್ಲ. ಒಂದು ಪ್ರಾಂತ ಉಳಿಬೇಕೋ ಒಂದು ಗ್ರಾಮವನ್ನು ಕಳ್ಕೊಂಡ್ರೆ ಬೇಸರ ಇಲ್ಲ. ಒಂದು ಗ್ರಾಮ ಉಳಿಬೇಕೋ ಒಂದು ಕುಟುಂಬ ಉಳಿಬೇಕೋ ಆ ಕುಟುಂಬದಲ್ಲಿ ಒಬ್ಬ ತ್ಯಾಗಕ್ಕೆ ಸಿದ್ಧನಾಗಬೇಕು. ಸಾಕೇತದ ಸೂರ್ಯವಂಶದ ಈ ಮನೆತನದ ಈ ಭವ್ಯತೆ ದಿವ್ಯತೆ ಉಳಿಬೇಕು, ನಾ ತಲೆ ಕೊಡಬೇಕು. ಇವರನ್ನು ಒಳಗೆ ಬಿಟ್ರೆ ರಾಮಾಗ್ರಹಕ್ಕೆ ಇವರನ್ನು ಪಾತ್ರರಾಗೋದು. ನಾನು ಮುಂದೆ ಹೋದರೆ ರಾಮನ ಆಗ್ರಹಕ್ಕೆ ನಾನಲ್ವ ಪಾತ್ರನಾಗುವುದು. ಹಾಗಾದರೆ ಇವರನ್ನು ಒಳಗೆ ಬಿಡುವುದಲ್ಲ ನಾನು. ಒಂದು ಕ್ರಮ ಉಂಟು. ಪಾಮರ ಭಕ್ತರು ದೇವರ ಹಿಂದೆ ಹೋಗ್ತಾರೆ, ಗುರುಗಳ ಹಿಂದೆ ಹೋಗ್ತಾರೆ. ತಂತ್ರಿಗಳು ದೇವರ ಮುಂದೆ ಹೋಗುದು. ದೇವರ ಬಲಿಯಾಗುವ ಮಂತ್ರ ಸುತ್ತಿನವರು ದೇವರ ಹಿಂದೆ ಹೋಗೋದ ಮುಂದೆ ಹೋಗುದ? ಹಿಂದೆ ಹೋಗುದಲ್ಲ, ಹಿಂದೆ ಹೋಗುದು ಕೊನೆಗೆ. ಶಂಖಧ್ವನಿ ಮಾಡುವ ಮುಂದೆ ಹೋಗ್ತಾನೆ ದೇವರಿಂದ. ಹಾಗೆ ಇವರನ್ನು ಮುಂದೆ ಬಿಡುವುದಲ್ಲ, ನಾ ಮುಂದೆ ಹೋಗಬೇಕಾದ ಮುಖ್ಯ. ಸ್ವಾಮಿ ಲಕ್ಷ್ಮಣ ತಲೆಗೆ ಹಾಕಿಕೊಂಡೆ, ವಿಷಯ ತಲೆಗೆ ಹಾಕಿಕೊಂಡೆ. ಬಿಡುವುದಿಲ್ವಾ? ಬಿಡುವುದಿಲ್ಲ ಅಂದ್ರೆ ರಾಮನ ಆಣೆಯಾಗಿಯೂ ಬಿಡುವುದಿಲ್ಲ ನಿಮ್ಮನ್ನು. ಹಾಗಾದ್ರೆ ಶಾಪ. ನೀವು ಮುಂದೆ ಹೋಗ್ಲಿಕ್ಕಿಲ್ಲ ಅಂತ ನನ್ನನ್ನು ಮುಂದೆ ಹೋಗ್ಲಿಕ್ಕೆ ಬಿಡು. ನಿಮ್ಮನ್ನು ಮುಂದೆ ಹೋಗ್ಲಿಕ್ಕೆ ನಾ ಬಿಡುವುದೇ ಇಲ್ಲ. ಮುಂದೆ ಹೋಗಬೇಕಾದವನ ನೀವು ಮುಂದೆ ಹೋಗ್ಬೇಕಾದವನು. ಏನು ಬಹಳ ಬೇಗ ಹೋಗುವ ಅವಸರ ಉಂಟು ನನಗೆ? ಇಲ್ಲ. ಮತ್ತೆ ದೇವರು ಗುರುಗಳು ಹೋಗುವಾಗ ಕೈ ಬೆಳಕಿನವ ಮತ್ತು ಡೋಲುಗಟ್ಟೆ ಮುಂದೆ ಹೋಗುವುದು ಅಂತಂದ್ರೆ ರಾಮನಿದ್ದಲ್ಲಿ, ಅವನಿದ್ದಲ್ಲಿಗೆ ತಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಸ್ವಾಮಿ. ಮತ್ತೆ ಬಾಗಿಲು ತೆಗೆಯದೆ ನೀವು ನಿಂತಲ್ಲಿಗೆ ರಾಮನನ್ನು ತರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗಿಲ್ವೋ? ಆದ್ರೂ ನಾನು ಅಲ್ಲಿಗೆ ಹೋಗ್ಬೇಕು. ಹಾಗೆ ನಿಮ್ಮನ್ನು ಯಾಕೆ ಹೇಳಿದ್ರೆ ಸೇವಕ ಸ್ವಭಾವ ಇದೆ. ಆ ಸೇವ್ಯರಿಗೆ ಸೇವಕನಾಗಿ ನಾ ಎಂತ ಮಾಡಬೇಕು? ನಾನು ಬಾಗಿಲ ಸೇವಕ, ನಾನು ದ್ವಾರ ಸೇವಕ. ನೀವು ದ್ವಾರ ಸೇವಕನೂ ಅಲ್ಲ, ಬಾಗಿಲ ಸೇವನೂ ಅಲ್ಲ. ನಮ್ಮ ಬದುಕು ಯಾವ ದ್ವಾರ, ಯಾವ ಮೂಲಕ? ರಾಮದ್ವಾರ. ನಮ್ಮ ಮನೆಯ ಬಾಗಿಲ ಸೇವಕನಲ್ಲ, ಬಾಗಿಲ ಸೇವಕನೂ ಹೌದಲ್ವ? ಇನ್ನು ಮುಂದೆ ರಾಮದ್ವಾರ. ಇಷ್ಟವರೆಗೆ ಲಕ್ಷ್ಮಣನ ದ್ವಾರ ರಾಮನನ್ನು ಕಾಣಬೇಕು. ಇನ್ನು ರಾಮದ್ವಾರ, ಲಕ್ಷ್ಮಣನ ದ್ವಾರ, ಲಕ್ಷ್ಮಣನ ಮೂಲಕ ಬಗ್ಗೆ ಅಲ್ಲ. ಅದಕ್ಕಾಗಿ ಸ್ವಾಮಿ ಇದು ನಾನು ಮುಂದೆ ಹೋಗ್ತಾ ಇದ್ದಾನೆ. ಅನುಸರಿಸಿ ಒಳ್ಳೆ ಒಳ್ಳೆಯದು. ಈ ಕಡೆಗೆ ಬನ್ನಿ, ನಿಮಗಿದು ಲಘು ಬಗೆಯಿಂದ ಆಸನವನ್ನು ಕೊಡ್ತಾ ಇದ್ದೇನೆ. ಒಳ್ಳೆಯದು. ಆಸನ ಲಘು ಅಂತ ಭಾವಿಸಬಾರದು. ಇಲ್ಲವೇ? ಯಾಕೆಂದ್ರೆ ನೀವು ಧರ್ಮಾಸನ. ಬಗೆ ಲಘು ಅಲ್ಲದಿದ್ರೆ ಕೊಟ್ಟವನದ್ದು ಲಘು ಆಗುವುದಾಗೆ. ಪರಮ ತೇಜೋಮಯ. ನಿಮ್ಮ ತೇಜಸ್ಸು ನಿಜವಾಗಿ ಈ ಪ್ರಪಂಚವನ್ನ ಕಾಪಾಡುವ ತೇಜಸ್ಸು.
ಇಂದ್ರಿಯಗಳಿಗೆ ಅವಧೂತ ಸಂಸ್ಕಾರ ಕೊಡುವ ಅವಧೂತ ಬಲಿಷ್ಠರು ನೀವು. ಸ್ವಾಮಿ, ಪವಿತ್ರವಾದಂತಹ ಅತ್ರಿ ಮತ್ತು ಅನಸೂಯೆಯರ ದಾಂಪತ್ಯದ ಫಲ ಆ ಮಹಾತಾಯಿ ತ್ರಿಮೂರ್ತಿಗಳನ್ನೇ ಬಾಲಕರನ್ನಾಗಿ ಪರಿವರ್ತಿಸಿದವಳು. ಮಾತೃ ಹೃದಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದ್ರೆ ತ್ರಿಮೂರ್ತಿಗಳೇ ಆದರು. ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೀತ್. ಪಾಂಡಿತ್ಯವನ್ನ ಮರೆಯಬೇಕು, ಬಾಲ್ಯವನ್ನು ಪಡ್ಕೊಳ್ಬೇಕು. ಮಗುವಿನ ಮುಗ್ಧತೆ ತಾಯಿಯನ್ನ ತಿಳಿಯುವ ಸಿದ್ಧತೆ ಅಂತ ತೋರಿಸಿದೆ ಮಹಾತಾಯಿ ಅಂತ. ಆ ತಾಯಿಯ ಗರ್ಭವನ್ನು ಪವಿತ್ರವಾಗಿಸಿದವರು ನೀವು. ಆದ್ದರಿಂದಲೇ ಅವಧೂತ ವರಿಷ್ಠ ಮೃಣ್ಮಯವಾದಂತಹ ಈ ಪ್ರಪಂಚಕ್ಕೆ ನೀವು ಬಂದಿದ್ದೀರಿ. ಭೂಮಿಯನ್ನು ಮುಟ್ಟಿದರು, ಭೂಮಿಯನ್ನು ಮೆಟ್ಟಿದರು, ಚಿನ್ಮಯರಾಗಿ ಕಂಗೊಳಿಸ್ತಾ ಇದ್ದೀರಿ. ಪರಮ ತೇಜೋಮಯ. ಇಂದ್ರಿಯಗಳನ್ನು ನೀವು ವಿವೇಕದಿಂದ ತೊಳೆದವರು. ಕಾಣುವ ಕಣ್ಣು ಪವಿತ್ರವಾಗುವುದು ವಿವೇಕದಿಂದ ತೊಳೆದಾಗ. ಕೇಳುವ ಕಿವಿ ಮಂಗಲಮಯವಾಗುವುದು ವಿವೇಕದಿಂದ ತೊಳೆದಾಗ. ಮುಟ್ಟುವ ಮೈ ಪವಿತ್ರವಾಗುವುದು ವಿವೇಕದಿಂದ ತೊಳೆದಾಗ. ಈ ರೀತಿ ವಿವೇಕದಿಂದ ಇಂದ್ರಿಯಗಳನ್ನು ತೊಳೆದವರನ್ನೇ ಅವಧೂತ ಅಂತ ಹೇಳಿದ್ರು. ಅವಧೂನನ ಮಾಡಿದವರು. ಆದ್ದರಿಂದಲೇ ನಿಮ್ಮ ಧರ್ಮದ ಆವರಣ ಬಹಳ ಸೂಕ್ಷ್ಮ. ದುರ್ವಾಸ ಉಟ್ಟ ಬಟ್ಟೆ ಕೊಳೆಯಾಗಿದೆ ಅಂತಲ್ಲ, ಎಂದಿಗೂ ಕೊಳೆಯಾಗದೆ ಬೆಳಗುವ ಬಟ್ಟೆ. ಧರ್ಮದ ಆವರಣ ಉಳ್ಳವರು ನೀವು. ಆದ್ದರಿಂದಲೇ ದುರ್ವಾಸ. ಪರಿಶುದ್ಧವಾದ ವಸ್ತು ಈ ಪ್ರಪಂಚಕ್ಕೆ ಹತ್ತಿರ ಆಗುವುದಿಲ್ಲ ಪ್ರಭು. ಪವಿತ್ರವಾದರೆ ಅಪವಿತ್ರರಾದಂತಹ ಮೃಣ್ಮಯವಾದಂತಹ ಬದುಕನ್ನು ಬದುಕುವ ಮಾನವರಿಗೆ ಭಯ ಆಗುತ್ತದೆ. ಆದರೆ ಪಾವಿತ್ರ್ಯವನ್ನು ಗುರುತಿಸಿದ ನಮಗೆ ನೀವು ಬಹಳ ಹತ್ತಿರದವರು. ಸ್ವಾಮಿ, ಇಲ್ಲಿಯೇ ನೀವು ವಿಶ್ರಾಂತಿ ಮಾಡಬೇಕು. ಒಳ್ಳೆಯ ಅವಸರ ಪ್ರಾಪ್ತವಾದಂತಹ ತೀರ್ಥೋದಕದಿಂದ ನಿಮ್ಮ ಪಾದಗಳಿಗೆ ಪಾದ್ಯ ಹಸ್ತಗಳಿಗೆ ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ. ಒಳಗಿನ ತಾಪ ತಪಸ್ಸಾಗಿ ನಿಮ್ಮಲ್ಲಿ ಬೆಳೆದಿದೆ. ಲೋಕದ ತಾಪವನ್ನು ಅದು ತೊಳೆಯುವುದಕ್ಕೆ ಇರುವಂತಹದ್ದು. ತಾಪ ಪಡದೇ ಇದ್ದವರು ಯಾರಿಲ್ಲ. ಆದರೆ ಎಲ್ಲರ ತಾಪ ತಪಸ್ಸಾಗುವುದಿಲ್ಲ. ನಿಮ್ಮಂತಹ ತಪಸ್ವಿಗಳ ತಾಪ ಮಾತ್ರ ತಪಸ್ಸಾಗಬಹುದು. ಸಂಸಾರದ ಒಳಗಿದ್ದು ನೀವು ಓರ್ವರಾಗಿದ್ದು ಔರ್ವ ಸಂತತಿ ನಿಮ್ಮ ಅರ್ಥ ಅಂತ ನಾವು ಕೇಳಿದ್ದೇವೆ. ಆದರೆ ಮೋಹದಿಂದ ಮದುವೆಯಾದವರಲ್ಲ, ನಿರ್ಮೋಹದಿಂದ ಸಂಸಾರ ಮಾಡಿದವರು. ಆದ್ದರಿಂದ ಮದುವೆ ಆದ ಮೇಲೂ ನೀವು ಓರ್ವರಾಗಿದ್ದೀರಿ. ನಿರ್ಮೋಹ ಇದ್ದದರಿಂದಲೇ ಕಟ್ಟಿಕೊಂಡವಳನ್ನು ಬಿಡ್ಲಿಕ್ಕೆ ಬರ್ತದೆ. ಅಂದರೆ ಅವರು ಬೇಕಾದರೆ ಕಟ್ಟಿಕೊಳ್ಳಿ, ಬೇಡವಾದರೆ ಬಿಟ್ಟು ಹೋಗಲಿ. ನೀವು ಮಾತ್ರ ಏಕಾಕಿ ಆಗಿದ್ದವರು. ಆದ್ದರಿಂದಲೇ ಈ ಸಂದರ್ಭದಲ್ಲಿ ನಿಮ್ಮ ದರ್ಶನ ನನಗೆ ಪುರುಷಾರ್ಥ ದರ್ಶನವಾಗಿದೆ. ಇಲ್ಲದೆ ಇದ್ರೆ ಕಾಲದ ಕಟ್ಟುಪಾಡಿದ ಒಳಗಿದ್ದವನ ಬಿಡಿಸುವುದಕ್ಕೆ ನೀವು ಬಂದ್ರಲ್ಲ ಸ್ವಾಮಿ. ಬಿಡಿಸಿಕೊಂಡ್ಯ? ಯಾಕೆಂದ್ರೆ ಈ ರಾಮನಿಂದ ಯಾವ ಸೇವೆ ಆಗಬೇಕು ನಿಮಗೆ ಗೊತ್ತಿಲ್ಲ. ಇದು ಬೇಕು ಅಂತ ನಿಮ್ಮ ಅಪೇಕ್ಷೆ ಕೊಡುವವರಲ್ಲ. ಬೇಡ ಅಂತ ಹೇಳಿದ್ರೆ ಬಿಟ್ಟು ಕೊಡುವವರು ಅಲ್ಲ. ಅಂದ್ರೆ ವಿಧಿ ನಿಷೇಧಗಳನ್ನ ಮೀರಿದವರು. ಉಳಿದ ಸಂಸಾರಿಗಳಿಗಾಗಲಿ ಸನ್ಯಾಸಿಗಳಾಗಲಿ ಅವರಿಗೆ ವಿಧಿಯುಂಟು, ನಿಷೇಧ ಉಂಟು. ವಿಧಿ ನಿಷೇಧಗಳ ಮರ್ಯಾದೆಯ ಒಳಗೆ ಬದುಕುವುದು ಹೇಗೆ? ಅದು ನಮ್ಮ ಪ್ರಯೋಗ ಭೂಮಿ. ಈ ಪ್ರಯೋಗ ಭೂಮಿಯಲ್ಲಿ ಇಡೀ ಸಂಸಾರ ಪ್ರಪಂಚ ಇರುವಾಗ ಅದನ್ನ ಮೀರಿದ ನೀವು ಕೈಯಲ್ಲಿ ಧರ್ಮದಂಡ ಹಿಡಿದವರು. ರಾಮನ ಕೈಯಲ್ಲಿ ರಾಜದಂಡ, ದುರ್ವಾಸನ ಕೈಯಲ್ಲಿ ಧರ್ಮದಂಡ. ಈ ಎರಡೂ ದಂಡಗಳಿಗೆ ದಂಡ ಪ್ರಣಾಮ ಮಾಡುವ ಕಾಲದಂಡ ಪರಮಾರ್ಥವನ್ನೇ ಹೇಳ್ತಾ ಇದೆ ಅಂತಂದ್ರೆ, ಸ್ವಾಮಿ ರಾಮನಿಂದ ಯಾವ ಕೈಂಕರ್ಯ ನೀವು ಬಯಸಿದ್ದೀರಿ ಅಂತ ಗೊತ್ತಿಲ್ಲ. ತಾವು ದಯಮಾಡಿ ತಿಳಿಸಿದ್ರೆ ರಾಮ ತನ್ನ ಕೈಯಿಂದಾದ ಕೈಂಕರ್ಯವನ್ನು ಮಾಡಬಲ್ಲ ಸ್ವಾಮಿ. ರಾಮಚಂದ್ರ, ಇಲ್ಲಿಯವರೆಗೆ ಬರುವಾಗ ಇದ್ದ ಉದ್ದೇಶವೇನೆಂದರೆ, ಬಂದ ಮೇಲೆ ನೀನಾಡಿದ್ದನ್ನು ಕೇಳಿದ್ರೆ ಇದು ನನ್ನ ಕುರಿತು ಹೇಳಿದ್ದನ್ನು ಸ್ವಗತವೇ ಮಾತಾಡಿದ್ದೇನೆ. ಯಾಕಂದ್ರೆ ರಾಮನ ವ್ಯಕ್ತಿ ವೈಶಿಷ್ಟ್ಯ ಯಾವುದು ಅಂತ ನಾವು ತಿಳಿಯುತ್ತೇವೆ. ಅದನ್ನೇ ದುರ್ವಾಸನಿಗೆ ಆರೋಪಿಸಿದೆಯೋ? ಅಲ್ಲ, ದುರ್ವಾಸನ
ನೀ ಕಳಿಸಿ ರಾಮ ಬೇರೆ ಅಂತ ತಿಳಿದು ಬಂದ್ರೆ ಈಗ ಒಂದೇ ಅಂತ ಕಾಣ್ತದಲ್ಲ ಸ್ವಾಮಿ, ಹ? ರಾಮನೊಳಗೆ ಆ ರಾಮವಾಗಿರುವವರಿಗೆ ಮರವೆಂಬ ಮರವೆಯೂ ಇಲ್ಲ, ಮೃತ್ಯುವೂ ಇಲ್ಲ. ಅದನ್ನು ತೋರಿಸುವುದಕ್ಕೆ ನೀವು ಬಂದ್ರಿ. ನೀವು ಬರುವಾಗ ಆ ಮರ ಈ ಮರ ಅಂತ ಯಾಕೆ? ಮರ ಮರ ಮರಾಮ ಅಂತ ಎಲ್ಲವೂ ರಾಮಮಯ ಆಗುವ ಒಂದು ಮಂಗಲಮಯ ಮುಹೂರ್ತ ಆಗಬೇಕು ಸ್ವಾಮಿ. ಮರವಲ್ಲದೆ ಇದ್ದದ್ದು ರಾಮ, ಹೌದಾ? ನಮಗೆ ಅದು ಅಲ್ಲದೆ ಇದ್ದದ್ದು ವಿರಾಮದ ನಿರೀಕ್ಷೆ ಉಂಟು. ರಾಮಚಂದ್ರ ಯಾಕೆ ಬಂದೆ ಬಲ್ಲೆ? ಎಲ್ಲಿಂದೆಲ್ಲಿಗೆ ಮುಟ್ಟುತ್ತದೆ ಕೆಲವು ಸಲ. ಯಾಕೆ ರಾಘವನೇ ಆದ ನೀನು, ರಘುವಿನಲ್ಲಿದ್ದವನು, ಕೇಳಿದ್ದನ್ನು ಕೊಡುವ ಗುಣ, ಔದಾರ್ಯದ ಕಲ್ಪ, ಅಂತಹ ಒಂದು ಗುಣ ವಿಶೇಷ. ಆದ್ದರಿಂದಲೇ ನಾವು ರಘುರಾಮ ಅನ್ನುವಲ್ಲಿ ಅವನನ್ನೂ ನೆನಪಿಸಿ ಹೇಳ್ತೇವೆ ಅಂತ. ರಾಮಚಂದ್ರ, ನಿನ್ನ ಮುಖವನ್ನು ನೋಡಿದ್ರೆ ಯಥಾರ್ಥಕ್ಕಾದ ನನ್ನನ್ನೇ ನಾ ಮರೆತು ಏನಯ್ಯ ಪೂಜ್ಯರೇ, ನಮ್ಮದೇನು ಕೊಡುಗೆ ಹೇಳಿ? ಪ್ರಪಂಚದಲ್ಲಿ ಯಾವುದೂ ತನ್ನದಿಲ್ಲ, ಸರ್ವಂ ದತ್ತಂ ಅಂತ ಹೇಳಿದವರಿದ್ರೆ ನಿಮ್ಮ ಕುಟುಂಬದವರಲ್ಲವೇ? ಯಾವ ಆತ್ರೇಯನಾಗಿ ಸರ್ವಂ ದತ್ತಂ ಅಂತ ಹೇಳುವ ತ್ರಿಮೂರ್ತಿ ರೂಪ, ತ್ರಿವೇದಾವತಾರ ರೂಪ ದತ್ತಾತ್ರೇಯನ ಸಹೋದರಗೆ ಇರುವಾಗ ನಾವು ಏನು ಕೊಟ್ಟೇವೆ? ಅದನ್ನೇ ನಿನ್ನಲ್ಲಿ ಕಾಣ್ತಾ ಇದ್ದೇನಲ್ಲ ಈಗ. ದತ್ತಾತ್ರೇಯ ಅವನಲ್ಲಿ ಏನನ್ನು ಹಿನ್ನೆಲೆಯಾಗಿಯೋ ಮುನ್ನೆಲೆಯಾಗಿ ನೀ ಕಂಡೆಯೋ, ನಿನ್ನಲ್ಲಿ ಅದನ್ನೇ ಕಾಣ್ತಾ ಇದ್ದೇನೆ. ಯಾಕಂದ್ರೆ ದತ್ತ ಕೊಡುವುದು, ಈಗ ಕೊಡಬೇಕಾದ ಯಾರು ಇದ್ದ. ಸರ್ವಂ ದತ್ತ ಅಂತ ಆಗಬೇಕು ಅಂತಾದ್ರೆ ಸರ್ವವೂ ಇದ್ದವಾಗಬೇಕಲ್ಲ. ಸ್ವಾಮಿ ನೀವು ಇರಬೇಕು ಅಂದ್ರೆ ಎಲ್ಲ ಉಂಟು ಅಂತಲ್ವ ರಾಮಧ್ವನಿ. ನಿನ್ನಂತವನನ್ನು ಕಂಡಾಗ ಮೂಲ ಪ್ರೇರಣೆಯನ್ನೇ ಕ್ಷಣ ಕಾಲ ಮರೆತೇನೆ. ಆದರೆ ನಿಮ್ಮ ಯೋಗ ದೊಡ್ಡದು ಸ್ವಾಮಿ. ಏನು? ದುರ್ವಾಸ ಧರ್ಮಯೋಗ. ಭೋಗಕ್ಕೂ ನಿಮ್ಮ ಮನೆತನವೇ ಗುರುತು. ಭೋಗಕ್ಕೆ ಸರ್ವರ ಮನಸ್ಸು ಕಾರಣ. ಮನಃಕಾರಕನಾದ ಚಂದ್ರ ನಿಮ್ಮ ಸ್ವಾಮಿ. ಆದ್ರಿಂದ ಲೋಕದ ಭೋಗವೆಲ್ಲ ನಿಮ್ಮದೇ, ಲೋಕದ ಯೋಗ ಎಲ್ಲ ನಿಮ್ಮದೇ. ಯಾಕೆ? ಸ್ವತಃ ನೀವೇ ಯೋಗ ಸ್ವರೂಪ, ಯೋಗೀಶ್ವರ ಯೋಗೇಶ್ವರ. ಆದ್ದರಿಂದ ನಿಮ್ಮನ್ನು ನೀವು ಮರೆಯೋದು ಅಂದ್ರೆ ರಾಮ ತನ್ನನ್ನು ತಾನು ಮರೆತ ಅಲ್ಲ. ರಾಮ ತನ್ನನ್ನು ತಾನು ನೆನಪಿಸಿಕೊಂಡ್ರೆ ನಮಗೆ ನಾವು ಮರೆತು. ಓ ಹಾಗೆ. ಯಾವಾಗ ನೀನು ನಿನ್ನನ್ನು ಮರೆಯುತ್ತೀಯೋ ಆವಾಗ
ನಮಗೆ ನಮ್ಮ ಸ್ವಪ್ರಜ್ಞೆ ಜಾಗೃತವಾಗ್ತದೆ. ದೊಡ್ಡ ಮಾತು ಸ್ವಾಮಿ. ಬರುವಲ್ಲಿವರೆಗೆ ಸ್ವಪ್ರಜ್ಞೆ ಜಾಗೃತವಾಗಿರ್ತದೆ. ಈಗ ರಾಮ ತನ್ನನ್ನು ತಾನು ಮರೆಯಲಿಲ್ಲ ಅಂತ ಆದ್ರೆ ಆಗ ಸ್ವಪ್ರಜ್ಞೆಗೆ ಅರ್ಥ ಇಲ್ಲ ಅಂತ ಇದೆ. ಅದು ಪರಪ್ರಜ್ಞೆ ಆಗ್ತದೆ. ಒಂದಲ್ಲ ಎರಡಲ್ಲ 1000 ವರ್ಷಗಳ ಕಾಲ ತಪಸ್ಸನ್ನೇ ಮಾಡ್ತಾ ಇತ್ತು. ತಪಸ್ಸಿನ ರೂಪವೇ ನೀವು. ಎಷ್ಟೋ ಸಲ ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡಿರುವ ಋಷಿಗಳು ತಪಸ್ಸಿಗೂ ಒಂದು ಕಾಲಬದ್ಧತೆಯನ್ನು ಆರೋಪಿಸಿಕೊಳ್ಳುತ್ತಾರೆ. ನಮ್ಗದಲ್ಲ. ನಾ ತೊಡಗುವಾಗ ಮುಕ್ತಾಯ ಮಾಡುವಾಗ ಅದು ಮಾತ್ರ ಅಖಂಡವಾದ ತಪಸ್ಸಾಗಿರ್ಬೇಕು. ದಿನಗಣನೆ ಇಲ್ಲ, ಸೂರ್ಯೋದಯ ಸೂರ್ಯಾಸ್ತದ ಪರಿವೇ ಇಲ್ಲ. 1000 ವರ್ಷ ತಪದಲ್ಲಿ ಮುಚ್ಚಿ 1000 ತಪಸ್ಸು ಮುಗಿದೋಯ್ತು. ಎಚ್ಚರಾಯ್ತು, ನನ್ನನ್ನೇ ನಾನು ನೋಡಿಕೊಳ್ತಾ ಇದ್ದೇನೆ. ಹೇಗೆ? ಮೈ ಕೈ, ನೋಡುವ ಕಣ್ಣು, ಮುಸುವ ಮೂಗು, ಕೇಳುವ ಕಿವಿ, ಸವಿಯುವ ನಾಲಿಗೆ, ಸ್ಪರ್ಶಾನುಭವವನ್ನು ಕೊಡುವ ತ್ವಚ, ಎಲ್ಲವನ್ನು ನೋಡಿದ್ರೆ ಇದು ನನ್ನದಲ್ವೋ ಅಂತ ನಮಗೆ ಕಂಡಿದೆ. ಅಂದರೆ ನಿಮ್ಮ ಯೋಗ ಸಿದ್ಧಿಯನ್ನು ಕೊಟ್ಟು 1000 ವರ್ಷ ತಪದಲ್ಲಿ ಮುಚಿತು ಸೊರಗಿ ಇಂದ್ರಿಯವು ಆಗಬೇಕಾದ್ರೆ. ಯಾಕೆ? ತನ್ನನ್ನು ತಾನು ಸುಟ್ಟುಕೊಳ್ಳುತ್ತಾ ಇರುವ ಇಂದ್ರಿಯಗಳ ಬಗ್ಗೆ ಲಕ್ಷ್ಯವನ್ನೇ ಇಡಬಾರ್ದಲ್ಲ. ಆದರೆ ಇಡಬಹುದು. ಯಾಕೆ? ತಪಸ್ಸು ಮುಗಿದ ಮೇಲೆ ಮತ್ತೆ ಈ ದೇಹ ಇರುವಲ್ಲಿವರೆಗೆ ನಾವು ಆಚರಿಸಲೇಬೇಕಾದ ದೈಹಿಕವಾದದ್ದು ಅಂತ ಕೆಲವು ಉಂಟು ಅಲ್ವಾ? ಇಂದ್ರಿಯಗಳು ಸೊರಗಿದುವು, ಗ್ರಹಣ ಶಕ್ತಿ ಇಲ್ಲ, ಮುಸುವುದಕ್ಕಾಗುವುದಿಲ್ಲ ಅಂತಂದ್ರೆ ಕೇಳುವುದಕ್ಕಾಗುವುದಿಲ್ಲ, ಕೇಳುವುದಕ್ಕಾಗುವುದಿಲ್ಲ ಅಂತಂದ್ರೆ ನೋಡುವುದಕ್ಕಾಗುವುದಿಲ್ಲ. ಈ ಸ್ಥಿತಿಯಲ್ಲಿ ಇಂದ್ರಿಯ ನಿಗ್ರಹ ಅಂದ್ರೆ ಅರ್ಥ ಉಂಟು. ಅದಿರುವುದು ಯಾವಾಗ? ಎಲ್ಲವೂ ಪಟುತ್ವವನ್ನು ಹೊಂದಿದ್ದಾಗ ಕಾಣ್ತದೆ, ನಾನು ನೋಡುವುದಿಲ್ಲ, ಕೇಳ್ತದೆ, ನಾ ಕೇಳಿಸಿಕೊಳ್ಳುವುದಿಲ್ಲ, ಇದನ್ನು. ಹಾಗಾಗಿ ಇಂದ್ರಿಯಗಳು ಸೊರಗಿರಕೂಡದು, ಪುಷ್ಟವಾಗಿಲ್ಲ. ಇನ್ನೊಮ್ಮೆ ಇಂದ್ರಿಯಗಳನ್ನು ಪುಷ್ಟಿಗೊಳಿಸಿ ಆಮೇಲೆ ಮತ್ತೆ ತಪಸ್ಸನ್ನೇ ಮಾಡ್ತಾರೆ. ಆದರೆ ಈ ಸರ್ವೇಂದ್ರಿಯಗಳಿಗೆ ತುಷ್ಟಿಯಾಗುವಂತೆ, ಪುಷ್ಟಿಯಾಗುವಂತೆ ಆತಿಥ್ಯವನ್ನು ಕೊಟ್ಟು ಭೋಜನದಿಂದ ನನ್ನನ್ನು ಸಂತೃಪ್ತಗೊಳಿಸಬಲ್ಲವ ಯಾವನು ಅಂತ ಕಣ್ಣು ತೆರೆದು ಆಲೋಚಿಸಿದಾಗ, ಕಣ್ಣು ಮುಚ್ಚಿದಾಗ ಏನು ಕಂಡಿತು ಅದೇ ಕಂಡಿತು. ಆ ಕಾರಣದಿಂದ ನನಗೆ ಉಣ್ಣುವುದಕ್ಕೆ ಕೊಡಬಲ್ಲವ ಕೇವಲ ರಾಮ ಮಾತ್ರ, ಕೇವಲ ರಾಮ, ಕೇವಲ ರಾಮ. ಇದನ್ನಿಟ್ಟು ಇಲ್ಲಿಯವರೆಗೆ ಸಾಗಿ ಬಂದೆ. ಬಾಗಿಲೊಬ್ಬರನ್ನು ನಿಲ್ಲಿಸಿದ್ದೇನು? ನಾನೆಣಿಸಿದ್ದೇನು ಸ್ವಾಗತಿಸಿ ಒಳಗೆ ಕರೆಯುವುದಕ್ಕೆ. ಆದರೆ ಸ್ವಾಗತಿಸಿದ ಒಳಗೆ ಕರೀಲಿ. ಆದರೆ ಒಳಗೆ ಬಂದ ಮೇಲೆ ಖಂಡಿತ ನೀನೇ ಒಳಗೆ ಕರೆದ. ಅವನನ್ನು ತಡೀಲಿಕ್ಕಲ್ಲ ನೀನಿಟ್ಟದ್ದು. ರಾಮಚಂದ್ರ, ಸದ್ಯ ಹಸಿತಿದ್ದೇನೆ, ಉಣ್ಣುವುದಕ್ಕೆ ಸುಯೋಗ್ಯವಾದಂತಹ ಭೋಜನ ಬೇಕಾಗಿತ್ತು. ನಿನ್ನೆದುರಿನಲ್ಲಿ ಕೇಳುವಲ್ಲಿ ಇಷ್ಟೇ ಅನ್ನುವ ಭಾವ ಇಲ್ಲ ನನಗೆ. ಯಾಕಂದ್ರೆ ನಾ ಕೇಳ್ತಾ ಇರೋದು ಯಾರಲ್ಲಿ ಅಂತ ತಿಳಿದು ಕೇಳ್ತಾ ಇದ್ದೇನೆ. ನನಗೆ ಕೊಡಲಾಪೆಯ. ಲಕ್ಷ್ಮಣ, ಅಣ್ಣ, ಒಂದು ಊಟ ಕೇಳ್ತಾರೆ. ನಗುದ ಲಕ್ಷ್ಮಣಗೆಂದ ವಿಗಡಲಿ ಮುನಿಗಳು ನಗುದಲ ಕಡಗೆಂದ ವಿಗಡಲಿ ಮುನಿಗಳು ಬಗಳು ನೀತಿವರಾದ ಕರಿದು ನೀ ಬಗೆಯದೆ
ಕೇಳ್ತಾ ಇದ್ದೇನೆ. ರಾಮರಾಜ್ಯದ ಸೌಖ್ಯ ಎಲ್ಲ ರಾಮ ಲಕ್ಷ್ಮಣರ ಪರಿಶ್ರಮ ಅಂತ ನಾವು ಭಾವಿಸಿದ್ದೇವೆ ಅನ್ನುವಪ್ಪ ತಮ್ಮ. ವಿಗಡರಿ ಮುನಿಗಳು ಒಂದು ವಿಶ್ವ ರಹಸ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲೋಕದ ಹಸಿವನ್ನೆಲ್ಲ 1000 ವರ್ಷಗಳಿಂದ ತಮ್ಮ ಜಠರದಲ್ಲಿ ನಿಯಂತ್ರಿಸಿಕೊಂಡಿದ್ದಾರೆ. ಒಬ್ಬ ದೂರ್ವಾಸರು ಹಸಿದರೆ ಲೋಕಕ್ಕೆಲ್ಲ ಹಸಿ, ಒಬ್ಬ ದೂರ್ವಾಸರು ಉಂಡು ತೇಗಿದರೆ ಲೋಕಕ್ಕೆಲ್ಲ ತೇಗಿನ ತೃಪ್ತಿ. ರಾಮರಾಜ್ಯದ ಸುಖ ಇಂತಹ 1000 ತಪಸ್ಸು ಮಾಡುವ 1000 ಯೋಗಿಗಳ ಅಂತರಂಗದ ವಿಧಿಯಪ್ಪ. ಯೋಚನೆ ಮಾಡಿ ತಮ್ಮ. ಹೌದು, ಒಂದು ಊಟ ನನಗೆ ಬೇಕು ತನ್ನ ಇಂದ್ರಿಯಗಳನ್ನು ಕಾಪಿಡುವುದಕ್ಕೆ. ಅಂದರೆ ಇಂದ್ರಿಯಗಳನ್ನು ವಶ ಮಾಡಿಕೊಂಡವನಿಗೆ ಇಂದ್ರ ಅಂತ ಹೆಸರು. ಒಬ್ಬ ಯೋಗಿಗಾಗಲಿ ಭೋಗಿಗಾಗಲಿ ಇಂದ್ರ ಪದವಿ ಬೇಕು ಅಂತಾದರೆ ರಾಮನ ಅನ್ನ ಬೇಕು. ರಾಮನ ಅನ್ನ ಉಂಡವನು ಮಾತ್ರ ಭೋಗದಲ್ಲಿ ಇಂದ್ರನಾಗಬಹುದು, ಯೋಗದಲ್ಲಿ ಮಹೇಂದ್ರನಾಗಬಹುದು. ಅದನ್ನು ತೋರಿಸುವುದಕ್ಕೆ ಒಂದು ಊಟ ಕೇಳ್ತಾರೆ. ಇಲ್ಲದೆ ಇದ್ರೆ ದೂರ್ವಾಂಕುರಗಳನ್ನು ತಿಂದರು. ತೃಪ್ತನಾಗುತ್ತೇನೆ ಅಂತ ತೋರಿಸಿದವರಿದ್ದರೆ ಪ್ರಪಂಚದಲ್ಲಿ 2 ಮಾತ್ರ. ಒಬ್ಬ ವಿಘ್ನೇಶ್ವರ, ಇನ್ನೊಬ್ಬ ಪ್ರಚಂಡ ತಪಸ್ಸುಗಳಾದ ದೂರ್ವಾಸ. ಉಣ್ಣುವುದಕ್ಕೆ ಆಹಾರವೇ ಬೇಕು ಅಂತಿಲ್ಲ, ಒಂದು ದೂರ್ವಾಂಕುರ ಸಾಕು. ಅಂದರೆ ಹಸಿವನ್ನು ಅಷ್ಟು ವಶದಲ್ಲಿಟ್ಟುಕೊಂಡರು ಅವರು. ತಮ್ಮ ವಶದಲ್ಲಿರುವ ಹಸಿವಿಗೆ ರಾಮ ಮುದ್ರಾಂಕಿತವಾದ ಒಂದು ಅಗುಳು ಅನ್ನ ಬೇಕು ಅಂತ ಕೇಳಿದ್ರೆ, ಒಂದು ಊಟ, ಒಂದು ಅಗುಳು ಅನ್ನ ಬೇಕು ಅಂತಂದ್ರೆ ನಮ್ಮ ರಾಜ್ಯದ ಅನ್ನದ ಮೇಲಿರುವ ಮುದ್ರೆ ಎಂತಹ ಧರ್ಮದ ಮುದ್ರೆ ನೋಡಿದೇನೋ ತಮ್ಮ. ನಿನ್ನ ಮುದ್ರಾಂಕ ಇದ್ರೆ ಕಠಿಣವಾದ ಕಲ್ಲು ತೇಲ್ತದೆ ಅಂತ ನೀರಿನಲ್ಲಿ. ಹೌದು, ಕಂಡ ಬಂದಿರೋದ. ಆದ್ದರಿಂದ ಬಗೆಯನ್ನ ಅರಿತು, ಪ್ರಸಂಗ ಬಹಳ ಸೂಕ್ಷ್ಮ ಆಗ್ತಾ ಇದೆ ತಮ್ಮ ಅಣ್ಣ. ಹೌದು, ಈ ಒಗುಮಿಕೆಯಿಂದ ಬಗೆಯರಿತು ಇವರನ್ನು ನೀವು ಸತ್ಕರಿಸಬೇಕು. ಬಗೆಯಿಂದ ಸತ್ಕರಿಸಬೇಕು. ಆತಿಥ್ಯ ಮುಖದ ಮೇಲೆ ಬಂದು ನನ್ನನ್ನು ಕಾಣಬೇಕು. ಸ್ವಾಮಿ ಶ್ರೀರಾಮ, ತಮ್ಮ ಅಪೇಕ್ಷೆ ನಮಗೆ ಬಹಳ ಆನಂದವನ್ನು ಕೊಡ್ತದೆ. ಒಂದು ಊಟ ರಾಮನಿಂದ ಬೇಕು ಅಂತ ನೀವು ಕೇಳಿದ್ರೆ ನಾವು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದು ಯಾಕೆ? ನಿಮ್ಮಂತಹ ಯೋಗ ಭೂಮಿಕೆಯಲ್ಲಿ ಇದ್ದು ಹಸಿದವರಿಗೆ ಹೊಟ್ಟೆ ತುಂಬ ಬಡಿಸೋದಕ್ಕಾಗಿ. ಆದ್ದರಿಂದಲೇ ನಮ್ಮೂರಿನ ಅಯೋಧ್ಯೆಯ ಮಂದಿರಗಳಲ್ಲಿ ಭೋಜನದ ವ್ಯವಸ್ಥೆ ಇದೆ. ಯೋಗಿಗಳ ಹಸಿವನ್ನು ತರಿಸೋದು ಇದು ನಮ್ಮ ಮಾರ್ಗ. ನೀವು ಬಂದ್ರೆ ಅದು ದೇವಾಲಯ ಆಗ್ತದೆ, ನಮಗೆ ಗೊತ್ತಾಯ್ತು. ಇಲ್ಲೇ ಬಂದು ಈ ಮಂತ್ರಾಲೋಚನೆಯ ಮಂದಿರವನ್ನ ದೇವಾಲಯ ದೇವಸ್ಥಾನ ಅಂತ ಮಾಡಿದ್ರಲ್ಲ, ಇದು ರಾಮ ಮಂದಿರ ಅಂತ ನಾವು ಬಂದದ್ದು. ನಿಮಗೆ ಮಾಡುವ ಒಂದು ನಿವೇದನೆ ನಮ್ಮ ಬ್ರಹ್ಮೋತ್ಸವದ ಅಂಗ ಆಗ್ತದೆ ಅಂತ ಆದ್ರೆ ನಮ್ಮ ಧನ್ಯತೆಗೆ ಇನ್ನೇನು ಪಾರ ಇದೆ? ನೀವು ಬೇರೆ ಅಲ್ಲ, ನಿಮ್ಮ ಅರ್ಹತೆಯಲ್ಲಿ ನಿಮ್ಮ ಬ್ರಹ್ಮಣ್ಯ ಸಂಪದವನ್ನ ಕಂಡ್ರೆ ನೀವಿದ್ದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಆಗ್ತದೆ. ನಮಗಷ್ಟು ನಂಬಿಕೆ ಉಂಟು. ಆದ್ದರಿಂದ ನಿಮ್ಮನ್ನು ಉಪಚರಿಸುವ ಮನಸ್ಸಿರಲಿ. ಆದರೆ ಒಂದು ಕೊರತೆ ಉಂಟು. ಏನು? ನನ್ನ ಮನೆ ಯಾಕೆ, ಮನೆ ಯಾಕೆ ಅಂತ ಬಿಟ್ಟು ಹೋಗಿದ್ದಾರೆ. ಲಕ್ಷ್ಮಣ ಹಾಗಲ್ಲ. ನಿನ್ನ ಮನೆಯನ್ನು ಲಕ್ಷ್ಮಣ ಹಾಗಲ್ಲ. ಅಲ್ಲ, ಅವಳು ಬಿಟ್ಟು ಹೋದ್ದು ನಿನ್ನ ಮನೆ ಅಲ್ಲ. ಅವಳು ಬಿಟ್ಟು ಹೋದ ಮೇಲೆ ನನ್ನ ಮನೆ ಅಲ್ಲ ಅಂತ ಗೊತ್ತಾಯ್ತು. ನನಗೆ ಕಾಣುತ್ತದೆ. ಅವಳು ಬಿಟ್ಟ ಮೇಲೆ ಬರೀ ನಿನ್ನ ಮನೆ ಆಯ್ತು. ನಮ್ಮ ಮನೆ ಅಲ್ಲ. ಅಲ್ಲ, ಅದು ಇಲ್ಲಿರುವುದು ಸುಮ್ಮನೆ ಅಂತ ನಿಮ್ಮಂತವರೇ ಆಗಾಗ ಹೇಳಬೇಕು. ಆದರೂ ನಾವಿದ್ದೇವೆ. ಅದಕ್ಕೆ ಲೋಕದವರು ಮನೆ ಅಂತ ಮನಸ್ಸಿನಿಂದ ಭಾವಿಸಿ ಪರದಾಡಬಾರದು ಅಂತ, ಪರಕ್ಕಾಗಿ ಆಡಬೇಕೇ ಹೊರತು ಪರದಾಡಬಾರದು ಅಂತ ತಿಳಿಸುವುದಕ್ಕೆ ನೀವು ಇರುತ್ತೀರಿ. ಆದ್ದರಿಂದ ಲಕ್ಷ್ಮಣ ಸಪತ್ನೀಕನಾಗಿದ್ದಾನೆ. ಅವನ ದಾಂಪತ್ಯದಲ್ಲಿ ಸಮುದ್ರ ಗಾಂಭೀರ್ಯ ಇದೆ. ಸಮುದ್ರದಲ್ಲಿ ಊರ್ಮಿಳ ಇರೋದು, ಊರ್ಮಿಗಳೆಲ್ಲ ಇರುವುದಲ್ಲಿ ಲಕ್ಷ್ಮಣನಾಗಿ ದಾಂಪತ್ಯ ಜೀವನಕ್ಕೆ ಸಮುದ್ರದ ಮುದ್ರೆ ಬಂದಿತ್ತು. ಅವನ ಮಡದಿ ಊರ್ಮಿಳ ಆಗಿತ್ತು. ಸ್ವಲ್ಪ ಇವನ ಒಳಗೂ ಉಂಟು. ಆದ್ದರಿಂದ
ಅವ ತನಗೆ ಹಸ್ತೋದಕವನ್ನು ಹಾಕುತ್ತಾರೆ. ಅವನು ಬಡಿಸುವ ಅನ್ನ ರಾಮನ ಅನ್ನ ಅಂತ ಸ್ವೀಕಾರ ಮಾಡಬೇಕು. ರಾಮಚಂದ್ರ ಈಗಾಗಲೇ ಹೊಟ್ಟೆ ತುಂಬಿ ಯಾಕೆ ಕೊಡುವವನ ಮನೋಧರ್ಮವೇನು ಅದೇ ವಾಕ್ಯದಲ್ಲಿ ಪ್ರಕಟವಾದಾಗ ಉಣ್ಣುವುದು ಉಣ್ಣದಿರುವುದಕ್ಕೆ ವ್ಯತ್ಯಾಸ ಇಲ್ಲ. ಆದರೆ ನಾ ಬಯಸಿದ್ದನ್ನು ಕ್ರಿಯಾರೂಪದಿಂದ ಕಾಣಿಸದೆ ಹೋದರೆ ಆಗ ಇನ್ನೊಂದು ಅಪಚಾರ ಮಾಡ್ತದೆ. ಹಾಗಾಗೋದು ಬೇಡ. ಮತ್ತೆ ಒಂದು ಬಹಳ ದುಡಿದಿದ್ದೀನಿ, ನೀನು ಸ್ವಲ್ಪ ವಿಶ್ರಾಂತಿ ಪಡೆಯುವುದೇ ಒಳ್ಳೆಯದು. ಸರಿ.